ಜೀಪ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಸ್ಪರ್ಧಿಯೊಬ್ಬ ಚಲಿಸುತ್ತಿದ್ದ ಜೀಪ್ನಿಂದ ಕೆಳಗೆ ಬಿದ್ದ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಕಕ್ಕಾಬೆಯಲ್ಲಿ ಆಫ್ ಬೀಟ್ ಜೀಪ್ ರ್ಯಾಲಿ ಆಯೋಜಿಸಲಾಗಿತ್ತು. ಕೆಸರು, ನೀರು ಹಾಗೂ ಗುಡ್ಡದ ಟ್ರ್ಯಾಕ್ ಮೇಲೆ ಜೀಪ್ ಚಲಾಯಿಸುವ ಚಾಲೆಂಜಿಂಗ್ ರ್ಯಾಲಿ ಇದಾಗಿತ್ತು. ಈ ವೇಳೆ ಮಂಗಳೂರಿನ ತಂಡವೊಂದು ಕೆಸರಿನ ಟ್ರ್ಯಾಕ್ನಲ್ಲಿ ಜೀಪ್ ಚಲಾಯಿಸುವ ಸಂದರ್ಭದಲ್ಲಿ ಡ್ರೈವರ್ನ ನಿಯಂತ್ರಣ ತಪ್ಪಿದೆ. ಹೀಗಾಗಿ ಜೀಪ್ನ ಟೈರ್ ಸಣ್ಣ ಕಂದಕದ ಮೇಲೆ ಹರಿದಿದ್ದು, ಈ ವೇಳೆ ಜೀಪ್ನ ಹಿಂಬದಿಯಲ್ಲಿ ಕುಳಿತಿದ್ದ ತಂಡದ ಸದಸ್ಯನೊಬ್ಬ ತನ್ನ ಸೀಟ್ನಿಂದ ಹೊರಹಾರಿ ಟ್ರ್ಯಾಕ್ ಮೇಲೆ ಬಿದ್ದಿದ್ದಾನೆ. ಈ ಮೈನವಿರೇಳಿಸುವ ರ್ಯಾಲಿ ನೋಡಲು ಬಂದಿದ್ದ ವೀಕ್ಷಕರು ತಮ್ಮ ಮೊಬೈಲ್ನಲ್ಲಿ ಈ ದೃಶ್ಯ ಸೆರೆ ಹಿಡಿದಿದ್ದಾರೆ. ಜೀಪ್ನಿಂದ ಬಿದ್ದ ವ್ಯಕ್ತಿಗೆ ಯಾವುದೇ ಹಾನಿಯಾಗದೆ ಪಾರಾಗಿದ್ದಾರೆ.